ಬಹಳ ದಿನಗಳಿಂದ ಚರ್ಚೆಗೆ ಕಾರಣವಾಗಿರುವ ಸಿಎಂ ಯಡಿಯೂರಪ್ಪ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ರಾಷ್ಟ್ರ ನಾಯಕರು ಮತ್ತು ಪಕ್ಷದ ಸೂಚನೆಯಂತೆ ನಡೆಯುತ್ತೇನೆ ಎಂದು ಸಿಎಂ ಯಡಿಯೂರಪ್ಪನವರು ಹೇಳಿರುವುದು ಆದರ್ಶ. ಅವರು ಅಧಿಕಾರಕ್ಕೆ ಅಂಟಿಕೂತವರಲ್ಲ. ಪಕ್ಷ ಹೇಳಿದರೆ ರಾಜೀನಾಮೆ ಕೊಡ್ತೇನೆ ಅಂದಿದ್ದಾರೆ. ಪಕ್ಷದಲ್ಲಿ ಇಂತಹ ಯಾವುದೇ ಚರ್ಚೆಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ಪಕ್ಷದಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಇಂತಹ ಚರ್ಚೆಗಳು ಅಪ್ರಸ್ತುತ. ಸದ್ಯ ಕೋವಿಡ್ ನಿರ್ವಹಣೆ ನಮ್ಮ ಜವಾಬ್ದಾರಿಯಾಗಿದೆ ಎಂದು ಅವರು ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಇದು. ನಮ್ಮೆಲ್ಲ ಕಾರ್ಯಕರ್ತರು ಹೇಗೆ ಆದರ್ಶ ಹೇಳಿದರೆ ಯಡಿಯೂರಪ್ಪರೇ ಆದರ್ಶ. ಯಡಿಯೂರಪ್ಪರು ಹೇಳಿರುವಂಥ ಅಂಶಗಳೇನಿದೆ, ನಮ್ಮ ರಾಷ್ಟ್ರ ನಾಯಕರು ಹೇಳಿದರೆ, ಪಾರ್ಟಿ ಸೂಚನೆ ಕೊಟ್ಟರೆ ಅದಕ್ಕೆ ಸರಿಯಾಗಿ ನಡ್ಕೋತೇನೆ ಅಂತ ಹೇಳಿರುವಂಥದ್ದನ್ನು ಹೇಳಿರುವಂಥದ್ದು ಇದು ಆದರ್ಶ. ನನಗೆ ಅಧಿಕಾರಕ್ಕೆ ಅಂಟಿಕೊಂಡು ಕೂತವರಲ್ಲ ಪಾರ್ಟಿ. ಯಡಿಯೂರಪ್ಪರು ಹೇಳಿರುವಂಥ ಅಂಶ ಏನು ಹೇಳಿದರೆ, ಪಾರ್ಟಿ ಹೇಳಿದರೆ ನಾನು ರಾಜೀನಾಮೆ. ಪಾರ್ಟಿಯಲ್ಲಿ ಈ ರೀತಿಯ ಯಾವುದೇ ಚರ್ಚೆಗಳಿಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪನವರು. ಹಾಗಾಗಿ ರಾಷ್ಟ್ರದಲ್ಲಿ ಯಡಿಯೂರಪ್ಪಗೆ ಮೊನ್ನೆ ಈಗಾಗಲೇ ರಾಷ್ಟ್ರೀಯ ನಮ್ಮ ನಾಯಕರು ಹೇಳಿದ್ದಾರೆ, ಪಾರ್ಟಿಯಲ್ಲಿ ಯಾವುದೇ ರೀತಿಯ ನಾಯಕತ್ವದ ಬದಲಾವಣೆಗಳಿಲ್ಲ. ಹಾಗಾಗಿ ಈ ಚರ್ಚೆಗಳು ಇವತ್ತು ಅಪ್ರಸ್ತುತ. ಇವತ್ತು ಒಂದೇ ನಮ್ಮ ಕೆಲಸ. ಭಾಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಕೋವಿಡ್ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಡಬೇಕಾಗಿದೆ, ಆ ಕಾರ್ಯದ ಕಡೆ ಗಮನ ಕೊಡಬೇಕಾಗಿದೆ. ಹಾಗಾಗಿ ಯಡಿಯೂರಪ್ಪರು ಹೇಳಿರುವಂಥ ಅಂಶ ಏನು ಹೇಳಿದ್ರೆ, ಸಹಜವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯೇ ನಮ್ಮಲ್ಲಿಲ್ಲ. ಯಾವುದೇ ರೀತಿಯ ಗೊಂದಲಗಳಿಲ್ಲ, ಯಾವುದೇ ರೀತಿಯ ಅಪಸ್ವರಗಳಿಲ್ಲ, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪ